ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ಚಂಪಾಷಷ್ಠಿ ಉತ್ಸವದ ಸಂಭ್ರಮಾಚರಣೆಗೆ ತೆರೆಬಿದ್ದಿದ್ದು, ಕೊಪ್ಪರಿಗೆ ಇಳಿಯುವುದರೊಂದಿಗೆ ಜಾತ್ರೋತ್ಸವ ಸಂಪನ್ನಗೊಂಡಿದೆ. ಜಾತ್ರೆಯ ಕೊನೆಯ ಉತ್ಸವವಾಗಿ ನೀರು ಬಂಡೆ ಉತ್ಸವ ನಡೆದಿದ್ದು, ದೇವಳದ ಅಂಗಣದಲ್ಲಿ ನೀರು ನಿಲ್ಲಿಸಿ ಈ ಉತ್ಸವ ನಡೆದಿದೆ. ಅಂಗಣದಲ್ಲಿ ನಿಲ್ಲಿಸಿದ್ದ ನೀರಿನಲ್ಲಿ ದೇವರ ಬಲಿ ಉತ್ಸವ ನಡೆದಿದ್ದು, ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದಾರೆ. ಎಂದಿನಂತೆ ಈ ಬಂಡಿ ಉತ್ಸವದಲ್ಲಿ ಭಾಗವಹಿಸಿದ ಕ್ಷೇತ್ರದ ಆನೆ ಯಶಸ್ವಿನಿಯ ತುಂಟಾಟಕ್ಕೆ ಭಕ್ತರು ಫಿದಾ ಆಗಿದ್ದಾರೆ. ಅಂಗಣದಲ್ಲಿ ನಿಂತ ನೀರಿನಲ್ಲಿ ಬಿಂದೆದ್ದ ಯಶಸ್ವಿನಿ ತನ್ನ ಸೊಂಡಿಲಿನ ಮೂಲಕ ಭಕ್ತರತ್ತ ನೀರು ಎರಚಿದ್ರೆ, ಭಕ್ತರು ಕೂಡ ಆನೆಗೆ ನೀರು ಎರಚಿ ಸಂಭ್ರಮಿಸಿದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಈ ಬಂಡಿ ಉತ್ಸವದಲ್ಲಿ ಆನೆ ಯಶಸ್ವಿನಿಯ ಜೊತೆ ಆಟ ಆಡಲು ಸಿಗುವ ಸುಂದರ ಕ್ಷಣವಾಗಿದೆ. ದೇವರ ಬಂಡಿ ಉತ್ಸವ ಕ್ಷೇತ್ರಕ್ಕೆ ಹಲವು ಸುತ್ತುಗಳನ್ನು ಬಂದ ಬಳಿಕ ಪಾಲಕಿ ಉತ್ಸವ ನಡೆದಿದೆ. ಬಳಿಕ ದೇವರನ್ನ ಗರ್ಭಗುಡಿಯಲ್ಲಿ ಇರಿಸುವುದರೊಂದಿಗೆ ಈ ವರ್ಷದ ಉತ್ಸವಗಳು ಸಂಪನ್ನಗೊಂಡಿದೆ. ಜಾತ್ರೋತ್ಸವದಲ್ಲಿ ಕೊನೆಯ ದಿನ ನಡೆಯುವಂತಹ ಈ ನೀರು ಬಂಡಿ ಉತ್ಸವದಲ್ಲಿ ಹೆಚ್ಚಾಗಿ ಸ್ಥಳೀಯ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ.